ಹಾಯ್ ನಮಸ್ಕಾರ ಮಾತಾಡಿಲ್ಲ ಏನಿದೆ ಜಾಮ್ನಗರ್ ನಮ್ಮ ನವರಾತ್ರಿಗೆ പോകുന്നിಲ್ಲ ಆ್ಯಕ್ಚುಲಿ ನಾನು ಬೇರೆದೆಲ್ಲ ಕಡೆ ಗುಜರಾತ್ ಬೈದೆ ಅಂಚ ನವರಾತ್ರಿದ ಒಂದು ಉತ್ಸವಗೆ ರಾತ್ರಿ ಅಂಚ ಇನಿ ವರ್ಮನೆ ದಿನ ಮಕ್ಕಳು ಪಣದಲ್ಲಿ ನಮ್ಮ ಒಂಜಿ ನವರಾತ್ರಿದ ಅಂತು ತೂಯರೆ ಪೋಯಿ ಪಂದಂಚ ಇಲ್ಲಿ ಕಂಪನಿ ಅದು ಫ್ರೀ ಅದು ಟಿಕೆಟ್ ಕಾಸು ಕೊಡ್ತು ನಂಚೆ ಇಂಕುಲ್ ಪೂರ ಜಾಮ್ನಗರ್ ಸೆಂಟರ್ ಪೊಂದಿಲ್ಲ ಸೊ ಇನ್ನೊಂದು ತೂಡು ನಮ್ಮ ಊರ್ದೆಲ್ಲ ಒಪ್ಪುಂಡ ನವರಾತ್ರಿ ಹತ್ತಿನ ಹಾಕ್ಲ ಇಂಚು ಒಪ್ಪು ನವರಾತ್ರಿ ಮತ್ತು ಮಕ್ಕಳು ಪಣದಲ್ಲಿ ಡಿಫ್ರೆಂಟ್ ಅದು ಬಂದು ಕ್ಯಾವ ಸೊ ಇದು ಪೂರ ಪಿದಾಡ ಒಂದು ಎನ್ನ ರೂಮು ಒಂದು ಏನು ರಿಸೆಪ್ಷನ್ ಒಂದು ಇಂಕ್ಲು ಒಂದು ಮೆಶ್ ಅದು ಕ್ಯಾಂಟೀನ್ ಇಂಕ್ಲ ಪಾರ್ಕಿಂಗ್ ಏರಿಯಾ ಇಲ್ಲೇ ಪಾರ್ಕಿಂಗ್ ಏರಿಯಾ ಇಂಕ್ಲ ಕಾರ್ ಸೊ ಇಂಕ್ಲ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಸ್ ಸರಿ ಪಿದಾಡಿಗ गाड़ी में बैठ गया हमको क्यों नहीं खबर हाँ तो वो लोग से पण के ने ಅಣ್ಣ ಮಕ್ಕಳು ದಾದ ಬಗುಲೂರು ಬಂದು ದೇವರು ನಾ ಜಂಕ್ಲು ಅರ್ತಾಪಿ ಕೆಲವು ಅರ್ತಾಪ ಕೆಲವು ಅರ್ತಾಪ ಮಕ್ಕಳು ನೆರೊಂದುಲ್ಲೇ ರಾತ್ರಿ મકદારે નામાં કંઈ બસમાં આવીએ ને કે તો પછી સારું બોલે તો પછી બસમાં આવીએ બીજું સુધી નાને કે અમારું ડીઝલ બળે એટલે કહીએ હા અમારી સેફટી માટે કહીએ તારા માટે થોડા કહીએ એ અમને ખબર છે એ જોઈ મેં તેથી ક્રેટા જોઈ મેં ಗಡಿ ಟ್ರಾಫಿಕ್ ಜಾಮ್ ದಾರ್ಪಂಡ ಮುಲ್ಪ ನಮ್ಮ ರಿಲಯನ್ಸ್ದ ರಿಫೈನರಿ ಉಂಡು ಯಾನು ನಾಯರ್ದ ರಿಫೈನರಿ ವರ್ಕ್ ಮಾಡ್ತಂದುಲ್ಲ ಎಲೆಕ್ಟ್ರಿಕಲ್ ಸರ್ವಿಸ್ ಇಂಜಿನಿಯರ್ ಅದು ಎದುಡು ದಿನಕುಲ ಸರ್ವಿಸ್ ಇಂಜಿನಿಯರ್ನಕುಲು ಅಂಚೈತೆ ನಾಯರ್ ನೆಕ್ಸ್ಟ್ ರಿಲಯನ್ಸ್ ತಕಲ ನಮ್ಮ ರಿಫೈನರಿ ಬರ್ಕೊಂಡು ಸೊ ಅಲ್ಪ ಫುಲ್ ಬ್ಲಾಕ್ ಹಾಕೊಂಡು ಮೋಸ್ಟ್ಲಿ ನಾನು ಟ್ರೈ ಮಾಡ್ಕೊಂಡಿದ್ലേക്ക് ನಾಯರದ ರಿಫೈನರಿ ತೂಪಾರೆ ಬಟ್ ಸರಿ ರಿಲಯನ್ಸ್ ರಿಫೈನರಿ ತೂಪಾರೆ અને અહીંયા કાઢ્યું ગાડી તો આપણે અહીંયા આપણે જે સાઈડ મેં વણસ મલ પેરે પાયોજી અહીંયા મૂકવાતા ગાડી ಗುಜರಾತಿ ತಾಲಿಗೆ ಬರೀ પ્રોબ્લેમ એ એટલે થોડા ಕಾಸ್ಟ್ಲಿ ಬೋರ್ಡೆ ಹತ್ತಿ ભાઈ જવા દેશે ಬೋರ್ಡೆ ಹತ್ತಿ ನಿಂಗೋಲಿ ಗುಜರಾತ್ ತಾಲಿಗೆ ಕಿತ್ತಿನ ಪೂರ ನಮ್ಮ ಬೋರ್ಡೆ ಅಂತಿರಲ್ಲ ನಾ ತಿಂದ್ರೆ ಹಬ್ಬುಜಿ ನಮ್ಮ ರಾಗಿದ ಚಪಾತಿ ಬರ್ಕೊಂಡು ಅವೇನು ತಿಂತು ಲಾಯ್ಕ್ ಮುತ್ತ ಒಣಸೊಂದ ಫುಲ್ ಹೀಟ್ ಆಗ್ತದೆ ಮತ್ತು ಮುತ್ತ ಒಣ ಸಾವಲ್ಲ ಚಪಾತಿನ ರಾಗಿ ರೊಟ್ಟಿ ಪನ್ನೀರು ಚಾಸ್ ಪಣ್ಣಿದ್ದು ಅಲ್ಲೇ ಒಂದು ಏಪಲ ಪರೊಂದುಪ್ಪ ಸರಿ ನಮ್ಮ ಪಿದಡ್ಗ ಇದಕ್ಕೆ ರಿಲಯನ್ಸ್ದ ರಿಫೈನರ್ ತುಗ ಬಟ್ ದೂರಡೆ ತೋಡ ಲೈಟ್ ಮಾತ್ರ ತೋಚಿಂಡು ತಗೊಂಡು ಆಯ್ತಲ್ಲ ಏರಿಗೆ ಎಂಟ್ರಿ ಇಜ್ಜಿ ಅಲ್ಲಿ ದೂರ ತೋಚಿನ ಮಿನುಕಲಕ ಫುಲ್ಲು ನಮ್ಮ MRP ಅಲ್ಲಿ ಎಂಚ ತೋಚಿನ ಅಂಚೆನೆ ಫುಲ್ಲು ಮಲ್ಲ ಸೈಟ್ ಫುಲ್ಲು ರಿಫೈನರಿದ ಸೇಮ್ ಟು ಸೇಮ್ MRP ಎಲ್ಲ ಕಮ್ಮಿ ಬಟ್ ರಿಲಯನ್ಸ್ ತಗಲ ಭಯಂಕರ ಮಲ್ಲ ನಮ್ಮ ನಾಯರ ರಿಫೈನರಿಲ್ಲ ಮಲ್ಲ ಆಯ್ತಲ್ಲ ಪೂರ ಬ್ಯಾರೇಜಿಗೆ ಇಜ್ಜಿಗೆ ಆಯ್ತಲ್ಲ ಬೋರ್ಡ್ ಅಂಡ್ ID ಎತ್ತು ಬೋರ್ಡ್ ಸರಿ ಗೇಡ್ತು ರಿಲಯನ್ಸ್ ಚೋಟ
ಬಂದು ಬತ್ತೊಂದು ಇದು ರಿಲಯನ್ಸ್ ಪೆಟ್ರೋಲ್ ಪಂಪ್ ಭಯಂಕರ ರೆಸ್ಪೆಕ್ಟ್ ಆಫೀಸ್ ಗೊತ್ತಿಲ್ಲ ಪೆಟ್ರೋಲ್ ಬಾಟ್ಲಿ ಇದು ಮಾಡ್ತಾರೆ ಮಲ್ಲ ಆಫೀಸ್ ಎಲ್ಲ ಮಾಡ್ತಾರೆ ಆಫೀಸಲ್ಲಿ ಬರ್ಬೋದು ಕಸ್ಟಮರ್ ತೂತಾರೆ ಬೆಲ್ಡ ಗಾಡಿ ಕ್ಲೀನ್ ಮಾಡ್ತಂದ್ರೆ ಎಂಜಿನ ಮಲ್ಪೇರ ಅಕ್ಲೆಲ್ಲ ಕಡೆಗೆ ಫುಲ್ಲು ಫಸ್ಟ್ ಚೂರಡೆಲ್ಲ ಕ್ಲೀನ್ ಇತ್ತಂಡು ಪೊಕ್ಕನಾಗ ಫುಲ್ಲು ಸ್ಕ್ರಾಚ್ ಅದ ಕ್ಲೀನ್ ಮಲ್ಪೇರ ದೇವರಿಗೆ ಗೊತ್ತು ಒಂಜಿ ಕಡೆ ಟೇಂಗಲ್ ಪೋಯ ನಿಕಲ್ ತೂಲೆ ನಿಕಲ್ ರೋಡ್ ಸೈಡ್ ಡಾಂತ ನಂಚ ಅವ್ರು ತೂದು ವರ್ಕ್ ಅದು ಪೋಯಿನಿ ಇದೆಲ್ಲ ಖುಷಿ ಪ್ರೋಗ್ರಾಮ್ ಎಟ್ಟೆತ್ತಂಡು લાઈક પર રેડી આદિત્ય અહીં આવતી રે રિક્ષામાં તેડવા માટે તમારા પાસે તો હાંજિયા જવા હોય ને હાવ ત્યાં ટાંકીને આવ્યા હોય ને બાઈક અહીંયા મૂકી દેજે ખૂણામાં આ કઈ એમ ઉઠાવી જતા હે જગતનગર સર્કલ કઈ બાજુ આવી અંદર કેટલું દૂર આમ અંદર કે પછી સીધો છે ಶುಂಠಿ ನಮ್ಮ ಯಶ್ ಗುಜರಾತ್ ತುಲೆ ನಮ್ಮ KGF ದ ಯಶ್ ಗುಜರಾತ್ ಅವಲ ದ್ವಾರಕದ ಬಸ್ ಗ್ರೇಟ್ ಆಗ್તી રે ને આ વાત નું સાંભળે પાછો તો ತುಲೆ ದ್ವಾರಕ ದ್ವಾರಕದ બસ આવીને અમે પહોંચી ગયા અમે આપણે જાય ના આવું તો કઈ નહીં ફૂલ પિતા જય દ્વારકા જવા દે ગાડી આગળ દ્વારકા હોટલ આવી ગયા ત્યાંથી અહીં આવો પછી અહીંયા જ છે એવું કે એટલે તમને ના પડતા હોય કે કહેવાનું જ નહીં જામનગર મકલા ફ્રેન્ડ અહીંયા એમ કે જો બેઠો બેઠો જ્યાં ગાડી ઊભી રહી છે ત્યાં આવવા દે ચાય બોલે નાડો આવા દેને ની માને તો આવા દે ગાડી અહીંયા ફૂલ શોખીન માં પેલા મિયાથી ફાટે ને પાછું કે કોણ આવવા દે ખાને પીવો તમારે હાલો હાલો જો આ સોદીનો સીધે આમ ક્રોસ માં ગાડી છે આ સોદું માણસ લોડાલે ગાડી આવડે ને લોડાલે હો આપી દે રસ્તામાં ગાડી રે આમ આડી રાખવાની હોય ગાડી હા સીધી ખાલ દે સા પીવો બોલાયો અપા ગાડી આમ રાખવાની ಮುಲ್ಪ 14 ಗಂಟೆ ಹಿಡಿದು ಬೊಕ್ಕಲ ಚಾತ ಶಾಪ್ ನಮ್ಮ ಟೀ ಸ್ಟಾಲ್ ಓಪನ್ ಭಯಂಕರ ಎಂಕುಲು ಸಾಕು ಮೂಲ ಮಾತ್ರ ಟಿಕ್ಕಿ ಒಂತ ಕಡಕ್ ಚಾ ಕಡಕ್ ಕಾಲು ಮಾಡಿ ಡ್ಯಾನ್ಸ್ સાયકલ એન્ડ યંગજન વાળા શ્રી કલ્પેશભાઈ કોટડિયા ઉપસ્થિત છે આપણે અભિવાદન કરીએ છીએ અને આવો ಓ ದೇವರೇ ಇಂದಿಲ್ಲ ಹತ್ತಿವೆ ಮಾರ ఎందుకు ಆಲ್ದು ಕ್ಲಿಯರ್ ತೂಪರೆ ಬರ್ತದೆ ನಮ್ಮ ಕೋಪಿನ ಲೊಕೇಶನ್ ನಲ್ಲ ಉಂಡಿಗೆ ಜಸ್ಟ್ ವ್ಯೂಸ್ ಗತ್ತತ್ತಿ ಜನ ಉಳ್ಳೇರಿ ಇಂಚಿನ ವಾಟರ್ಸ್ ಸಾರ ಜನ ಉಳ್ಳೇರಿ ಫುಲ್ಲು ಪೂರ ಕೆಲವು ಕಡೆ ಕಾಸು ತಗೊಂಡು ದೇವರೇ
ಸ್ಟೆಪ್ ಕೂಡ ಉಂಡು ಹಾಕ್ಲಂದು ಭಯಂಕರ ಸ್ಟೆಪ್ ಕೂಡ ತೂಪದ ನಾವು ಒಂಚೂರು ಟ್ರೈ ಮಾಡ್ದ ಎಂಟ್ರೆನ್ಸ್ ಸ್ಟೆಪ್ ಆಡಿಯ ಅವನು ನಲ್ತಾತ ಮೂರು ಮೊದಲೇ ನಲ್ಕೊಂಡಲ್ಲ ಕಾಯನೆ ಅಲ್ತಾನೆ ಟೈಮ್ ಪೂರ್ತಿ ನನಗೆ ಗೊತ್ತಿತ್ತು 2:30 ಗಂಟೆ ರಾತ್ರಿ ಬೊಕ್ಕ ಹೋದ್ ಜಪ್ಪು ನಾನು 3 ಗಂಟೆ ಸೀದಾ ಪಿದಾಡ್ನಿ ಚೋಚ ಸರಿ ನೆಕ್ಸ್ಟ್ ಸಿಕ್ಕ ಬಾಯ್